ನಮಸ್ಕಾರ ಸ್ನೇಹಿತರೆ, ಕನ್ನಡ ಮಾಹಿತಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಣ ಪ್ರತಿಯೊಬ್ಬರ ಜೀವನದಲ್ಲಿಯೂ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಣದ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅಲ್ವಾ? ನಮ್ಮ ದೇಶದಲ್ಲಿ ಹಣವನ್ನು RBI ಪ್ರಿಂಟ್ ಮಾಡುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು. ಆದರೆ ನಾವು ಬಳಸುವಂತಹ ಹಣವನ್ನು RBI ಪ್ರಿಂಟ್ ಮಾಡಲಿಕ್ಕೆ ಎಷ್ಟು ಹಣವನ್ನು ಖರ್ಚು ಮಾಡುತ್ತೆ ಅನ್ನೋದಾದರೂ ನಿಮಗೆ ಗೊತ್ತಾ? ಸ್ನೇಹಿತರೆ, ನಾವು ಬಳಸುವಂತಹ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 500 ರೂಪಾಯಿ, 2000 ರೂಪಾಯಿ ನೋಟುಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಸರ್ಕಾರ ಒಂದು ನೋಟಿಗೆ ಎಷ್ಟು ರೂಪಾಯಿಗಳನ್ನು ಖರ್ಚು ಮಾಡುತ್ತೆ, ಆ ನೋಟುಗಳನ್ನು ಎಲ್ಲಿ ಪ್ರಿಂಟ್ ಮಾಡುತ್ತೆ ಅನ್ನುವಂತಹ ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಕೆಳಗೆ ಕೆಂಪು ಬಣ್ಣದಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಯಾವುದೇ ವಸ್ತುಗಳನ್ನು ಮಾಡಬೇಕು ಅಂದರೆ ಅದಕ್ಕೆ ಇಂತಿಷ್ಟು ಹಣವನ್ನು ಸಹ ಖರ್ಚು ಮಾಡಬೇಕಾಗುತ್ತೆ. ಅದೇ ರೀತಿ RBI ನೋಟುಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಇಂತಿಷ್ಟು ಹಣವನ್ನು ಸಹ ಖರ್ಚು ಮಾಡುತ್ತೆ. ಹಾಗಾದರೆ ಯಾವ ನೋಟುಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಎಷ್ಟು ಹಣವನ್ನು ಖರ್ಚು ಮಾಡುತ್ತೆ ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ. ಮೊದಲಿಗೆ 2000 ರೂಪಾಯಿಯ ನೋಟುಗಳು. ಸ್ನೇಹಿತರೆ, 2000 ರೂಪಾಯಿಯ ಮುಖಬೆಲೆಯ ನೋಟುಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಎಷ್ಟು ವೆಚ್ಚವಾಗುತ್ತೆ ಅಂತ ನೋಡೋದಾದರೆ 2000 ರೂಪಾಯಿಯ ಒಂದು ನೋಟನ್ನು ಪ್ರಿಂಟ್ ಮಾಡಲಿಕ್ಕೆ 3 ರೂಪಾಯಿ 53 ಪೈಸೆಗಳು ಖರ್ಚಾಗುತ್ತವೆ ಅಂತೆ. ಇದಕ್ಕೂ ಮೊದಲು ಅಂದರೆ 2018ರಲ್ಲಿ 2000 ರೂಪಾಯಿಯ ನೋಟುಗಳನ್ನು ಪ್ರಿಂಟ್ ಮಾಡಲಿಕ್ಕೆ 4 ರೂಪಾಯಿ 18 ಪೈಸೆಗಳನ್ನು ಖರ್ಚು ಮಾಡಲಾಗಿತ್ತು. ಆದರೆ 2018ರ ನಂತರ ಈ ನೋಟುಗಳನ್ನು ಮುದ್ರಣ ಮಾಡಲು 65 ಪೈಸೆಗಳನ್ನು ಕಡಿಮೆ ಮಾಡಲಾಗಿದೆಯಂತೆ. ಒಟ್ಟಾರೆಯಾಗಿ 2000 ರೂಪಾಯಿಯ ನೋಟುಗಳನ್ನು ಮುದ್ರಿಸಲು 3 ರಿಂದ 4 ರೂಪಾಯಿಗಳು ಖರ್ಚಾಗುತ್ತವೆ. ಇನ್ನು 500 ರೂಪಾಯಿಯ ನೋಟು. ಸ್ನೇಹಿತರೆ, 500 ರೂಪಾಯಿಯ ಒಂದು ನೋಟನ್ನು ಪ್ರಿಂಟ್ ಮಾಡಲಿಕ್ಕೆ RBI 2 ರೂಪಾಯಿ 65 ಪೈಸೆಗಳನ್ನು ಖರ್ಚು ಮಾಡುತ್ತದೆ. ಇನ್ನು ಈ ಹಿಂದೆ ಬ್ಯಾನ್ ಆಗಿರುವಂತಹ ಹಳೆಯ ನೋಟುಗಳನ್ನು ಪ್ರಿಂಟ್ ಮಾಡಲಿಕ್ಕೆ 3 ರೂಪಾಯಿ 9 ಪೈಸೆಗಳನ್ನು ಖರ್ಚು ಮಾಡಲಾಗಿತ್ತು. ಆದರೆ ಈಗ ಬಂದಿರುವಂತಹ ಹೊಸ ನೋಟುಗಳನ್ನು ಹಳೆಯ ನೋಟಿನ ವೆಚ್ಚಕ್ಕಿಂತ 44 ಪೈಸೆ ಕಡಿಮೆ ವೆಚ್ಚದಲ್ಲಿ ಪ್ರಿಂಟ್ ಮಾಡಬಹುದಾಗಿದೆಯಂತೆ. ಒಟ್ಟಾರೆಯಾಗಿ ಈ 500 ರೂಪಾಯಿಯ ಹೊಸ ನೋಟುಗಳನ್ನು ಪ್ರಿಂಟ್ ಮಾಡಲಿಕ್ಕೆ 2 ರೂಪಾಯಿ 65 ಪೈಸೆಗಳನ್ನು RBI ಖರ್ಚು ಮಾಡುತ್ತದೆ. ಇನ್ನು 200 ರೂಪಾಯಿಯ ನೋಟುಗಳು. ಇನ್ನು 200 ರೂಪಾಯಿಯ ನೋಟುಗಳನ್ನು ಮುದ್ರಿಸಲು RBI 2 ರೂಪಾಯಿ 48 ಪೈಸೆಗಳನ್ನು ಖರ್ಚು ಮಾಡಲಾಗುತ್ತದೆ. ಇನ್ನು 100 ರೂಪಾಯಿಗಳು. 100 ರೂಪಾಯಿ ನೋಟುಗಳನ್ನು ಮುದ್ರಿಸಲು ತಗಲುವ ವೆಚ್ಚವನ್ನು ನೋಡೋದಾದರೆ 1 ರೂಪಾಯಿ 51 ಪೈಸೆಗಳು ಖರ್ಚಾಗುತ್ತವೆ. ಇನ್ನು 50 ರೂಪಾಯಿಯ ನೋಟುಗಳನ್ನು ಮಾಡಲಿಕ್ಕೆ 1 ರೂಪಾಯಿ 22 ಪೈಸೆಗಳನ್ನು ಖರ್ಚು ಮಾಡಲಾಗುತ್ತದೆ ಅಂತ ಹೇಳಲಾಗುತ್ತದೆ. ಸ್ನೇಹಿತರೆ, ಇನ್ನು 20 ರೂಪಾಯಿ ನೋಟುಗಳನ್ನು ಮುದ್ರಣ ಮಾಡಲಿಕ್ಕೆ 10 ರೂಪಾಯಿಯ ನೋಟಿಗಿಂತಲೂ ಕಡಿಮೆ ವೆಚ್ಚದಲ್ಲಿ, ಅಂದರೆ ಇದಕ್ಕಾಗಿ ಕೇವಲ 1 ಪೈಸೆಯನ್ನು ಮಾತ್ರ ಖರ್ಚು ಮಾಡುವಂಥದ್ದಾಗಿದೆ. ಇನ್ನು 10 ರೂಪಾಯಿಯ ನೋಟುಗಳು. 10 ರೂಪಾಯಿಯ ನೋಟುಗಳನ್ನು ಮುದ್ರಿಸಲು 1 ರೂಪಾಯಿ 1 ಪೈಸೆಯನ್ನು ಖರ್ಚು ಮಾಡಲಾಗುತ್ತದೆಯಂತೆ. ಸ್ನೇಹಿತರೆ, ಈ ರೀತಿಯಾಗಿ ಇಂತಿಷ್ಟು ಹಣವನ್ನು ಖರ್ಚು ಮಾಡಿ RBI ನೋಟುಗಳನ್ನು ಮುದ್ರಿಸಿ ಚಲಾವಣೆ ಮಾಡುತ್ತೆ. ಇನ್ನು ಈ ನೋಟುಗಳನ್ನು ಯಾರು ಪ್ರಿಂಟ್ ಮಾಡ್ತಾರೆ, ಎಲ್ಲಿ ಪ್ರಿಂಟ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಹಲವಾರು ಜನರಲ್ಲಿ ಇರುತ್ತೆ. ಸ್ನೇಹಿತರೆ, ಭಾರತ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಆದೇಶದ ಮೇರೆಗೆ ಈ ಕರೆನ್ಸಿ ನೋಟುಗಳನ್ನು ಪ್ರಿಂಟ್ ಮಾಡಲಾಗುತ್ತದೆ. ಇನ್ನು ಇವುಗಳನ್ನು ಸರ್ಕಾರಿ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಮಾತ್ರ ಪ್ರಿಂಟ್ ಮಾಡುವಂಥದ್ದು. ಇನ್ನು ನಮ್ಮ ಭಾರತದಲ್ಲಿ 4 ಜಾಗಗಳಲ್ಲಿ ಈ ನೋಟ್ಗಳನ್ನು ಪ್ರಿಂಟ್ ಮಾಡಲಾಗುತ್ತದೆ. ಅವುಗಳೆಂದರೆ ನಾಸಿಕ್, ದೇವಾಸ್, ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು, ಪಶ್ಚಿಮ ಬಂಗಾಳದ ಸಾಲ್ಬೋನಿಗಳಲ್ಲಿ ಈ ನೋಟುಗಳನ್ನು ಪ್ರಿಂಟ್ ಮಾಡಲಾಗುತ್ತದೆ. ಇನ್ನು ಇವುಗಳನ್ನು ಪ್ರಿಂಟ್ ಮಾಡಲು ವಿಶೇಷ ರೀತಿಯ ಶಾಯಿಗಳನ್ನು ಬಳಸಲಾಗುತ್ತೆ. ಇನ್ನು ನೋಟುಗಳನ್ನು ಪ್ರಿಂಟ್ ಮಾಡುವಂತಹ ಕಾಗದವನ್ನು ವಿಶೇಷ ರೀತಿಯಲ್ಲಿ ತಯಾರಿಸಲಾಗುತ್ತದೆ. ಸ್ನೇಹಿತರೆ, ಇದಿಷ್ಟು ಭಾರತೀಯ ನೋಟುಗಳನ್ನು
ಪ್ರಿಂಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಖರ್ಚಿನ ಮಾಹಿತಿಯಾಗಿತ್ತು. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.